ಇವತ್ತು ಪುತ್ತೂರಿನ ಪ್ರತಿಷ್ಠಿತ ಒಂದು ಆದ್ಯ ಬ್ಯಾಗ್ ಅನ್ನುವಂಥ ಸಂಸ್ಥೆಯ ಮಾಲಕರ ನೇತೃತ್ವದಲ್ಲಿ ಮತ್ತೊಂದು ಮಿಸ್ಟರ್ ಆರ್ಯಸ್ ಅನ್ನುವಂಥ ಮೆನ್ಸ್ ವೇರ್ ಇದ್ದು ಸಂಸ್ಥೆ ಉದ್ಘಾಟನೆಗೊಂಡಿದೆ. ಪುತ್ತೂರಿನಲ್ಲಿ ಭಾಳಷ್ಟು ವರ್ಷಗಳ ಹಿಂದೆ ಹಳೆ ಬಸ್ ಸ್ಟ್ಯಾಂಡ್ ಇರುವಂಥ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಅವರ ತಂದೆಯ ಕಾಲದಿಂದಲೇ ಉದ್ಯಮವನ್ನು ನಡೆಸಿಕೊಂಡು ಬಂದಂಥ ಒಂದು ಕುಟುಂಬ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅವರ ಹಿರಿಯರಾದಂಥ ಅವರ ತಂದೆ ನಡೆಸಿಕೊಂಡು ಬರ್ತಿದ್ದಂಥ ಉದ್ಯಮವನ್ನು ಇವತ್ತು ಅವರ ಮಗರಾದಂಥ ಅಶೋಕ್ರವರು ಪುತ್ತೂರಿನಲ್ಲಿ ಶಾಪನ್ನು ಮಾಡಿ, ಕೆಲವು ವರ್ಷಗಳ ಹಿಂದೆ ಬ್ಯಾಗ್ ಶಾಪನ್ನು ಮಾಡಿ ಯಶಸ್ವಿಗೊಳಿಸಿ ಇವತ್ತು ಮೆನ್ಸ್ ವೇರನ್ನು ಪ್ರಾರಂಭಗೊಳಿಸಿದ್ದಾರೆ. ನಮ್ಮ ತುಂಬ ಆತ್ಮೀಯರು, ಬಹಳ ಸ್ನೇಹಜೀವಿ ಅವರು ಮಾಡಿದಂಥ ಈ ಒಂದು ಉದ್ಯಮ ಸಂಸ್ಥೆ ಇನ್ನಷ್ಟು ಬೆಳಿಬೇಕು. ಪುತ್ತೂರಿನ ಜನತೆಗೆ ಬಹಳಷ್ಟು ಜನರನ್ನು ಸಂಪರ್ಕ ಹೊಂದಿರುವವರು. ಆದ ಕಾರಣ ಎಲ್ರಿಗೂ ಇಲ್ಲಿ ಬೇಕಾದಂಥ ಮೆನ್ಸ್ ವೇರಿನ ಬೇಕಾದಂಥ ಡ್ರೆಸ್ ಉಡುಪುಗಳು ಸಿಗುವುದಕ್ಕೆ ಸೌಲಭ್ಯವಿದೆ. ಎಲ್ಲರೂ ಬಂದು ಈ ಒಂದು ಸಂಸ್ಥೆಯನ್ನು ಇನ್ನಷ್ಟು ಪುತ್ತೂರಿನಲ್ಲಿ ಬೆಳೆಸಿ, ಹಾಗೆ ಅದೇ ರೀತಿ ಅಶೋಕನ ಇನ್ನಷ್ಟು ಸಂಸ್ಥೆಯನ್ನು ಬೇರೆ ಕಡೆಯಲ್ಲಿ ಪ್ರಾರಂಭ ಮಾಡುವಂತೆ ಆ ಪುತ್ತೂರಿನ ಶ್ರೀ ಮಾಲಿಂಗೇಶ್ವರ ದೇವರ ಅನುಗ್ರಹ, ನಾವು ನಂಬಿರುವಂಥ ಎಲ್ಲ ದೈವ ದೇವರ ಅನುಗ್ರಹ ಅವರಿಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದ. ಪುತ್ತೂರಿನ KSRT ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಇವತ್ತು ನೂತನವಾಗಿ ಉದ್ಘಾಟನೆಗೊಂಡ ಅಶೋಕ್ ರಾವ್ ಅವರ ಆರ್ಯ ಬಟ್ಟೆ ಅಂಗಡಿಗೆ ಉದ್ಘಾಟನಾ ಕಾರ್ಯಕ್ರಮ ಮುಗಿಯಿತು. ಹಲವಾರು ಗಣ್ಯರು ಬಂದು ಹೋಗಿದ್ದಾರೆ. ಇವರ ವ್ಯಕ್ತಿತ್ವ ಅಂದರೆ ಎಲ್ಲ ಜಾತಿ ಧರ್ಮದವರನ್ನು ಪ್ರೀತಿಸುವ, ಎಲ್ಲ ಧರ್ಮದ ಯುವಕರನ್ನು ಒಟ್ಟುಗೂಡಿಸುವಂಥ ಒಂದು ವ್ಯಕ್ತಿತ್ವ. ಆದ ಕಾರಣ ಇವರ ಬಟ್ಟೆ ಯಶಸ್ವಿಯಾಗುವುದರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಕಳೆದ 10 ವರ್ಷಗಳ ಹಿಂದೆ ಅವರು ಬ್ಯಾಗ್ ಶಾಪ್ ಒಂದನ್ನು ಓಪನ್ ಮಾಡಿದರು. ಆ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಕೇವಲ ಬ್ಯಾಗ್ ಐಟಮ್ ಇರುವ ಒಂದು ಅಂಗಡಿ ಪುತ್ತೂರಿನಲ್ಲಿ ಇರಲಿಲ್ಲ. ಮಂಗಳೂರು, ಬೆಂಗಳೂರು ಆ ದೊಡ್ಡ ಸಿಟಿಯಂಥ ಕೇಂದ್ರಗಳಲ್ಲಿ ಬ್ಯಾಗ್ ಶಾಪ್ ಇತ್ತು. ಆದರೆ ಪುತ್ತೂರಲ್ಲಿಯೂ ಬ್ಯಾಗ್ ಶಾಪ್ ಮಾಡಿ ಯಶಸ್ವಿಯಾಗಿತ್ತು. ಅಶೋಕ್ ರಾವ್ ಅವರ ವ್ಯಕ್ತಿತ್ವದಿಂದಲೇ ಅದೊಂದು ಯಶಸ್ವಿಯಾಗಿತ್ತು. ಈಗ ಮತ್ತೆ ಬಟ್ಟೆಯವರ ಚಿಕ್ಕ ಮಗು ಆರ್ಯ ಹೆಸರಲ್ಲಿ ಬಟ್ಟೆ ಅಂಗಡಿ ಓಪನ್ ಮಾಡಿದ್ದಾರೆ. ಇದು ಯಶಸ್ವಿಯಾಗುವುದರಲ್ಲಿ ಸಂಶಯವಿಲ್ಲ. ಇದು ಯಶಸ್ವಿ ಆಗಬೇಕಂತೇಳಿ ನಾವು ಶುಭ ಹಾರೈಸುತ್ತಿದ್ದೇವೆ. ನಮ್ಮ ಆತ್ಮೀಯ ಸಹೋದರ ಅಶೋಕ್ ರಾವ್ ಬಪ್ಪಳಿಗೆ ಇವರು ಕಳೆದ 20 ವರ್ಷಗಳಿಂದ ನಮ್ಮ ಈ ಪುತ್ತೂರು KSRTC ಬಸ್ ನಿಲ್ದಾಣದಲ್ಲಿ ವ್ಯಾಪಾರ ನಡೆಸ್ತಾ ಇದ್ದಾರೆ. ಇವರು ಮೊದಲು ಆದ್ಯಾಸ್ ಬ್ಯಾಗ್ ಎಂಬ ಸಂಸ್ಥೆ ಪ್ರಾರಂಭ ಮಾಡಿದ್ದು, ಇದೀಗ ಪುತ್ತೂರಿಗೆ ಬೆಳೆಯುತ್ತಿರುವಂಥ ಪುತ್ತೂರಿನ ನಗರಿಗೆ 2ನೇ ಶಾಖೆಯಾದಂತಹ ಮಿಸ್ಟರ್ ಆರ್ಯಸ್ ಎಂಬ ಮೆನ್ಸ್ ವೇರ್ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಗೊಳಿಸಿದ್ದಾರೆ. ಇವತ್ತು ಖಂಡಿತವಾಗಿಯೂ ಅಶೋಕ್ ರಾವ್ ಅವರ ಬಗ್ಗೆ ಹೇಳಲು ಭಾಳಷ್ಟು ಇದೆ. ಏಕೆಂದರೆ ಅವರು ಸಾಮಾಜಿಕ, ಸಾಂಸ್ಕೃತಿಕ, ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಅವರು ಎಲ್ಲರಿಗೆ ಸದಾ ಬೆಂಬಲವಾಗಿ ನಿಂತುಕೊಂಡು ಯುವಕರಿಗೆ ಕೆಲವೊಂದು ವಿಚಾರಗಳಲ್ಲಿ ಮಾರ್ಗದರ್ಶಕರಾಗಿ ಇದ್ದುಕೊಂಡು ಎಲ್ಲ ವಿಷಯಗಳಲ್ಲಿ ಅವರು ವ್ಯಾಪಾರ ಮಾತ್ರ ಅಲ್ಲ, ಅವರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ತನ್ನದೇ ಆದಂಥ ಒಂದು ವಿಶಿಷ್ಟತೆಯನ್ನು ಅವರು ಕೈಗೊಂಡಂಥ ವ್ಯಕ್ತಿಯಾಗಿದ್ದಾರೆ. ಖಂಡಿತವಾಗಿಯೂ ನಮ್ಮ ಪುತ್ತೂರು ಬಸ್ ಸ್ಟ್ಯಾಂಡಿನಲ್ಲಿ 2ನೇ ಶಾಖೆ ಪ್ರಾರಂಭಗೊಳಿಸಿದ್ದಾರೆ ಮಿಸ್ಟರ್ ಆರ್ಯಸ್ ಎಂಬ ಮೆನ್ಸ್ ವೇರ್. ನಮ್ಮ ಸಮಾಜದ ಯುವಕರಲ್ಲಿ ಕಳಕಳಿಯ ವಿನಂತಿ ಏನೆಂದರೆ, ನಮ್ಮ ಯುವಕರಿಗೆ ಯಾವ ರೀತಿ ಅವರು ಸಪೋರ್ಟ್ ಮಾಡ್ತಾ ಇದ್ರ, ಬೆನ್ನು ತಟ್ತಾ ಇದ್ರ, ಅದೇ ರೀತಿಯಲ್ಲಿ ಅವರನ್ನು ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡಬೇಕು. ಖಂಡಿತವಾಗಿಯೂ ಅವರು ಮುಂದೆ ಕೂಡ ಇನ್ನಷ್ಟು ಒಂದು ವ್ಯಾಪಾರದಲ್ಲಿ ಎತ್ತರಕ್ಕೆ ಬೆಳೆಯಲಿ ಎಂದು ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಹೇಳಿಕೊಂಡು ನನ್ನ 1-2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ಈ ಕಾರ್ಯಕ್ರಮ ಆಗಮಿಸಿದ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಹಾಗೆ ಇವತ್ತು ಬೆಳಿಗ್ಗೆ ಸುಮಾರು 6:30
ಲಕ್ಷ್ಮೀ ಪೂಜಾ ಮುಖಾಂತರ ನಮ್ಮ ಉದ್ಘಾಟನಾ ಶಾಪಿನ ಉದ್ಘಾಟನಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು. ಹಾಗೆ ಇವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರೂ ಬಂದು ಸಹಕರಿಸಿದ್ದಾರೆ. ಹಾಗೆ ಎಲ್ಲರಿಗೆ ನೀವು ಸಪೋರ್ಟ್ ಕೊಡಬೇಕು, ಎಲ್ಲ ನಮಗೆ ಸಪೋರ್ಟ್ ಕೊಡಬೇಕು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.